ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಆಮಂತ್ರಣಕ್ಕೆ ಬಂದದಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ವಿಷಯ ಏನಂತ ಹೇಳಿದರೆ, ಬಹಳ ಗಂಭೀರವಾದ ಅದೇ ರೀತಿ ಬೇಸರದ ಒಂದು ವಿಷಯವಾಗಿದೆ. ಇವತ್ತು ನಾವು ಪ್ರಸ್ತಾವನೆ ಮಾಡ್ತಾ ಇರೋದು ಪುತ್ತೂರಿನ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಅಲ್ಪಸಂಖ್ಯಾತರ ಸೇವಾ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ, ಅದಕ್ಕೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕೇಂದ್ರ ಸರ್ಕಾರದ ಸುತ್ತೋಲೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಸೇವಾ ಕೇಂದ್ರ 2019-20 ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮ ಇದರ ಅಡಿಯಲ್ಲಿ ಬಜೆಟ್ ಸ್ಯಾಂಕ್ಷನ್ ಆಗ್ತದೆ. 60% ಬಜೆಟ್ ಕೇಂದ್ರ ಸರ್ಕಾರದಿಂದ, 40% ಬಜೆಟ್ ರಾಜ್ಯ ಸರ್ಕಾರದಿಂದ. ಈ ಒಂದು ಕಾರ್ಯಕ್ರಮದ ಬಜೆಟ್ ಆದ ನಂತರ ಪುತ್ತೂರಿನ ಸಿಟಿಗುಡ್ಡೆ, ದರ್ಬೆಯಲ್ಲಿರುವಂಥ ಸಿಟಿಗುಡ್ಡೆ, ಅಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಇದೆ, ಸ್ತ್ರೀಶಕ್ತಿ ಕೇಂದ್ರ ಇದೆ. ಅದೇ ಕಡೆ ಬರುವಂತಹ ಒಂದು ವೇಯಲ್ಲಿ ಈ ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತದೆ. ಕನ್ಸ್ಟ್ರಕ್ಷನ್ಗೆ 1,40,00,000 ರೂಪಾಯಿ ವೆಚ್ಚ ಕೂಡ ಖರ್ಚಾಗ್ತದೆ. ಇದು ನಮ್ಮೆಲ್ಲರ ಕೂಡ ದುಡ್ಡಾಗಿದೆ, 1,40,00,000 ರೂಪಾಯಿ. ಇದಕ್ಕೆ 84 ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ, 56 ಲಕ್ಷ ರೂಪಾಯಿ ಸ್ಟೇಟ್ ಗೌರ್ಮೆಂಟಿಂದ. ಹೀಗೆ ಖರ್ಚಾಗಿ ಕಟ್ಟಡವನ್ನು ಕಟ್ಟಿದಂಥ ಈ ಒಂದು ಕಟ್ಟಡ 2022ರಿಂದ 2026 ಇವತ್ತಿನವರೆಗೆ ಕಟ್ಟಡ ಅದೇ ರೀತಿ ಇದೆ, ಯಾವುದೇ ರೀತಿ ಕಾರ್ಯಾಚರಣೆಗೆ ಒಳಪಡಲಿಲ್ಲ. 4 ವರ್ಷದಿಂದ ಒಂದು ಕಟ್ಟಡ ನಮ್ಮೆಲ್ಲ ಈ ಪುತ್ತೂರಿನ ಎಲ್ಲ ಜನರ, ಅದೇ ರೀತಿ ದೇಶದ ಎಲ್ಲ ಜನರ ಒಂದು ದುಡ್ಡಿನಲ್ಲಿ ಕಟ್ಟಿದಂತಹ ಕಟ್ಟಡವನ್ನು 4 ವರ್ಷದಿಂದ ಅದೇ ರೀತಿ ವ್ಯವಸ್ಥೆಗೆ ಕಾರ್ಯಾಚರಿಸಿಗೊಳಿಸದೆ ಹಾಗೆ ಬಂದ್ ಮಾಡಿಟ್ಟ ಕಾರಣ ಏನು? ಕಟ್ಟಡ ಫೋಟೋವನ್ನು ನಾವು ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇದೆ. ಇದಾಗಿದೆ 1,40,00,000 ರೂಪಾಯಿ ಖರ್ಚು ಮಾಡಿದಂತಹ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕಳೆದ ಮೇ ತಿಂಗಳಲ್ಲಿ ಈ ರೀತಿ ಇದೆ. ಕಟ್ಟಡ ಒಂದು ಕಡೆ ಕಾರ್ಯಾಚರಣೆಗೆ ಬರಲಿಲ್ಲ. ಅದನ್ನು ಓಪನ್ ಮಾಡುವುದ ಪ್ಲ್ಯಾನಿಂಗ್ ಹೊರತು ಮೇ ತಿಂಗಳಲ್ಲಿ ಪುತ್ತೂರಿನ ಶಾಸಕರು ಸಚಿವರಿಗೆ ಹೋಗಿ ಮನವಿ ಕೊಡ್ತಾರೆ, ಈ ಕಟ್ಟಡವನ್ನು ಹಾಸ್ಟೆಲ್ ಆಗಿ ಪರಿವರ್ತನೆ ಮಾಡಬೇಕು ಅಂತೇಳಿ. ನಮ್ಮ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಪುತ್ತೂರಿನ ಶಾಸಕರಲ್ಲಿ, ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಯೋಚಿಸಿದಂಥ ಈ ಕಟ್ಟಡವನ್ನು ಹಾಸ್ಟೆಲ್ಗೆ ಪ್ರಸ್ತಾವನೆ ಮಾಡಲಿಕ್ಕೆ ನೀವು ಮನವಿ ಕೊಡುವುದಾದರೆ ಅದರ ಬಗ್ಗೆ ನೀವು ಸಂಸ್ಥಿತವಾಗಿ ವರದಿ ರೆಡಿ ಮಾಡಿದ್ದೀರಾ. ಅದೇ ರೀತಿ ಪುತ್ತೂರಿನ ಜನರ ಮುಂದೆ ಯಾಕಾಗಿ ಈ ರೀತಿ ಒಂದು ನೀವು ಹಾಸ್ಟೆಲ್ಗಾಗಿ ಮನವಿ ಕೊಟ್ಟದು ಅಂತೇಳಿ ಅದರ ಒಂದು ಸಂಕ್ಷಿಪ್ತ ವಿವರನ್ನು ಕೂಡ ನೀವು ಇಟ್ಟಿದ್ದೀರಾ? ಇಲ್ಲ, ಕೇವಲ ಹೋಗಿ ಮನವಿ ಕೊಟ್ಟಿದ್ದಾರೆ. ಈ ಬಾಲಕರ ಹಾಸ್ಟೆಲ್ಗೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಪ್ಪೋದು ಅಂತೇಳಿ ಹೇಳ್ತಾ ಇರೋದಲ್ಲ. ಬಾಲಕರ ಹಾಸ್ಟೆಲ್ ಕೂಡ ಬೇಕು, ಅದು ಕೂಡ ಇಲ್ಲಿ ಆಗಬೇಕು. ಬಾಲಕಿಯರ ಹಾಸ್ಟೆಲ್ ಕೂಡ ಬೇಕು. ಆದರೆ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿದರೆ, ನಾವು ಪತ್ರಕರ್ತ ಬಂದ ಮಿತ್ರರಾದ ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ. ಇವತ್ತು ಪುತ್ತೂರಲ್ಲಿ ಹೋಗಿ ಎಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಅಂತ ಕೇಳಿದರೆ ನಮ್ಮಲ್ಲಿ ಹೇಳ್ತಾರೆ ಆ ಬಿಲ್ಡಿಂಗಿಗೆ ಹೋಗಿ ಅಂತೇಳಿ, ಅಲ್ಲಿ ಹೋಗಿದ್ರೆ ಹೇಳ್ತಾರೆ ನೀವು ಹೋಗಿ ಈ ಬಿಲ್ಡಿಂಗಿಗೆ ಹೋಗಿ ಅಂತೇಳಿ. ಕೊನೆಗೆ ನಮಗೆ ಹುಡುಕ್ಲಿಕ್ಕೆ 1 ದಿವಸ ಹಿಡಿದಿದೆ. ಇವಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಷ್ಟು ಸಣ್ಣ ಕಚೇರಿಯಲ್ಲಿ 2 ಚೇರ್ ಇಟ್ಕೊಂಡು, ಅದರ ಎದುರಿಗೆ ಕೂತ್ಕೊಳ್ಳಿ ಕೂಡ 2 ಚೇರ್ ಇಟ್ಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವರಲ್ಲಿ ಹೋಗಿ ಸವಲತ್ತುಗಳ ಬಗ್ಗೆ ಕ್ವಶನ್ ಮಾಡಿದರೆ ಮಾಹಿತಿ ನೀಡ್ತಾರೆ. ಹೆಚ್ಚಿನ ಮಾಹಿತಿ ಕೇಳಿದರೆ ನೀವು ಮಂಗಳೂರಿಗೆ ಹೋಗಿ ಅಂತ ಹೇಳ್ತಾರೆ. ಪುತ್ತೂರಿನಲ್ಲಿ 29%, 28.5 2011ರ ಜನಗಣತಿಯ ಪ್ರಕಾರ ಇಷ್ಟು % ಅಲ್ಪಸಂಖ್ಯಾತರ ಇರುವಂತಹ ಪುತ್ತೂರಿನಲ್ಲಿ ಒಂದು ಸಾಮಾನ್ಯ ಸೇವಾ ಕೇಂದ್ರ, ನಾವು ಅದು ಬೇಡ, ಅದನ್ನು ನೀವು ಬೇರೆ ಉದ್ದೇಶಕ್ಕೆ ಪರಿವರ್ತನೆ ಮಾಡಿ ಅಂತ ಹೇಳಿದರೆ ಇದರ ಅರ್ಥ ಏನಂತ ನಾವು ಭಾವಿಸಬೇಕು? ನಾವು ಕೇಳುವ ಪ್ರಶ್ನೆ, ಸರ್ಕಾರದಿಂದ ಬರುವಂತಹ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 40ಕ್ಕೂ ಅಧಿಕ ಸವಲತ್ತುಗಳಿದೆ. ಈ ಸವಲತ್ತುಗಳನ್ನು ಕೊಡಲಿಕ್ಕೆ ಒಂದು ಸಾಮಾನ್ಯ ಸೇವಾ ಕೇಂದ್ರ ಬೇಡ ಅಂತ ಹೇಳಿದರೆ ಅದರ ಅರ್ಥ ಜನರಿಗೆ ಸಿಗುವಂತಹ ಸವಲತ್ತುಗಳ ಮಾಹಿತಿ ಕೊಡುವಂಥ ಕೇಂದ್ರ ಬೇಡವಾ? ಇದನ್ನು ನಾವು ಇಲ್ಲಿ ಇವತ್ತು ನಿಮ್ಮ ಮುಂದೆ ಯಾಕೆ ಹೇಳಿದೆ, ತುಂಬ ಮಂದಿಗೆ ಇಂಥ ಒಂದು ಕೇಂದ್ರ ಆಗಿದೆ, ಸಾಮಾನ್ಯ ಕೇಂದ್ರ ಆಗಿದೆ ಅಂತ ಕೇಳಿ ಗೊತ್ತಿಲ್ಲ. ಕೆಲವು ಪತ್ರಿಕೆಗಳಲ್ಲಿ ವರದಿ ಬಂತು. ನಾವು 3 ವಾರಗಳ ಹಿಂದೆ
ಪುತ್ತೂರಿನ ಸಹಾಯಕ ಆಯುಕ್ತರಿಗೆ ಕೂಡ ಹೋಗಿ ಮನವಿ ಕೊಟ್ಟೆವು. ಈ ಒಂದು ಸಾಮಾನ್ಯ ಸೇವಾ ಕೇಂದ್ರವನ್ನು ಮೂಲ ಉದ್ದೇಶದಲ್ಲೇ ಉಳಿಸಿ ಆದಷ್ಟು ಬೇಗ ಕಾರ್ಯಾಚರಣೆಗೆ ಗೊಳಿಸಬೇಕು ಅಂತೇಳಿ. ಅದರ ನಂತರ ಆಗಿದೆ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ನಾವು ಈ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದೇವೆ. ಇನ್ನೆಷ್ಟು ದಿನ ಅಂತೇಳಿ ನಾವು ಕಾಯ್ತಾ ಇರಬೇಕು? 1,40,00,000 ಈ ದೇಶದ ಜನರ ಹಣ, ಯಾರ ಒಬ್ಬರ ಹಣ ಅಲ್ಲ, ನಮ್ಮೆಲ್ಲರ ಕೂಡ ನಮ್ಮೆಲ್ಲರ ಒಂದೊಂದು ರೂಪಾಯಿ ಹಣದಲ್ಲಿ ಕಟ್ಟಿದಂತಹ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರ 4 ವರ್ಷಗಳಿಂದ ಹಾಗೇ ಇದ್ದು ಇವತ್ತು ಅದನ್ನು ಮೂಲ ಉದ್ದೇಶದಲ್ಲಿ ಬೇಡ, ನಾವು ಅದನ್ನು ಬೇರೆ ಉದ್ದೇಶಕ್ಕೆ ಪರಿವರ್ತನೆ ಮಾಡುವಂತ ಹೇಳಿದರೆ ಅದಕ್ಕೆ ಏನು ಕಾರಣ, ಯಾರು ಒತ್ತಡ ಹಾಕಿದ್ದಾರೆ, ಯಾವ ಕಾರಣಕ್ಕಾಗಿ ಅದನ್ನು ಮೂಲ ಉದ್ದೇಶದಿಂದ ನೀವು ಬೇಡ ಅಂತ ಹೇಳ್ತಾ ಇದ್ದೀರಿ? ನಮಗೆ ಇದರ ಬಗ್ಗೆ ಉತ್ತರ ಕೊಡಬೇಕು. ಇಲ್ಲಿಯ ಶಾಸಕರು ಈ ಬಗ್ಗೆ ಉತ್ತರ ಕೊಡಬೇಕು. 40ಕ್ಕೂ ಅಧಿಕ ಸವಲತ್ತುಗಳ ಮಾಹಿತಿ ಕೊಡುವಂತಹ ಕೇಂದ್ರ ಬೇಡ ಅಂತ ಹೇಳಿದರೆ ಮತ್ತು ಎಲ್ಲಿ ಆಗಿದೆ ನಾವು ಸವಲತ್ತುಗಳನ್ನು ಹೋಗಿ ಪಡೆಯುವಂಥ, ಎಷ್ಟು ಮಂದಿಗೆ ಆನ್ಲೈನಲ್ಲಿ ಸರ್ಚ್ ಮಾಡುವಂಥ ನಾಲೆಜ್ ಇದೆ, ಎಷ್ಟು ಮಂದಿಗಿದೆ? ಪುತ್ತೂರು ಅಂತ ಹೇಳಿದರೆ ಇಲ್ಲಿಗೆ ಖಾಲಿ ಪುತ್ತೂರಲ್ಲ, ಬೆಳ್ತಂಗಡಿಗೊಂಡು ಜನ ಬರ್ತಾರೆ, ಸುಳ್ಯದಿಂದ ಜನ ಬರ್ತಾರೆ, ವಿಟ್ಲದಿಂದ ಜನ ಬರ್ತಾರೆ, ಕಡಬದಿಂದ ಜನ ಬರ್ತಾರೆ. ಇಲ್ಲಿ ಒಂದು ಸೆಂಟರ್ ಆಫ್ ದಿ ಹಾರ್ಟ್. ಇಲ್ಲಿ ಬಂದು ಮಾಹಿತಿ ಕೇಳುವಾಗ ಇಷ್ಟು ಸಣ್ಣ ಕೋಣೆ, 2 ಚೇರ್, 2 ಬೆಂಚ್ ಇಟ್ಕೊಂಡು ಅಲ್ಪಸಂಖ್ಯಾತರ ಇಲಾಖೆ ಅಂತ ಹೇಳಿದರೆ ಇದು ಯಾರಿಗೆ ನಾವು ಮೋಸ ಮಾಡ್ತಾ ಇದ್ದೇವೆ? ಇನ್ನೊಂದು ಫೋಟೋ ನಾವು ಇದಾಗಿದೆ ಮನವಿ ಕೊಟ್ಟಂತಹ ಫೋಟೋ. ಮೇ ತಿಂಗಳಲ್ಲಿ ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರದಿ ಮಾಡಿದಂತಹ ಫೋಟೋ. ಇದು ನಾವಿಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದಾಗಿದೆ ಆ ಟೈಮಲ್ಲಿ ಸಚಿವರಾದಂಥ ಸಮೀರ್ ಅಹಮದ್ ಅವರಿಗೆ ಪುತ್ತೂರಿನ ಶಾಸಕರು ಹೋಗಿ ಮನವಿ ಕೊಡೋದು. ಇದನ್ನು ಮನವಿ ಕೊಟ್ಟ ಆ ಟೈಮ್ಸ್ ಆಫ್ ಇಂಡಿಯಲ್ಲಿ ವರದಿಯಾಗಿದೆ. ಏನು ಮಾಡಬೇಕು ಅಂತ ಹೇಳಿದರೆ ಅದು ಬಿಲ್ಡಿಂಗ್ ವೇಕೆಂಟ್ ಆಗಿದೆ, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಇಲ್ಲ, ಅದನ್ನು ನೀವೇನು ಮಾಡಿ ಬಾಲಕರ ಹಾಸ್ಟೆಲ್ ಆಗಿ ಪರಿವರ್ತನೆ ಮಾಡಿ ಅಂತೇಳಿ. ಅದೇ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರದಿಯಲ್ಲಿ ಹೇಳಿದೆ ಫಸ್ಟ್ ಅಪ್ರೂವಲ್ ಕೂಡ ಸಿಕ್ಕಿದೆ ಅಂತೇಳಿ. ನಮ್ಮ ಇಲ್ಲಿನ ಪುತ್ತೂರಿನ ಜನರಲ್ಲಿ ಒಂದು ಕೂಡ ಡಿಸ್ಕಷನ್ ಮಾಡದೆ ಏಕಾಏಕಿ ಹೋಗಿ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರವನ್ನು ನಾವು ಏನು ಮಾಡಬೇಕು, ಬಾಲಕರ ಹಾಸ್ಟೆಲ್ ಮಾಡಬೇಕು ಅಂತೇಳಿ ಮನವಿ ಕೊಡೋದಾದರೆ ನಾವು ಇಲ್ಲಿ ನಮ್ಮ ಜನರಿಗೆ ಮೋಸ ಮಾಡ್ತಾ ಇದ್ದಾರಾ? ಇವಾಗ ನಾ ಹೇಳ್ತಾ ಇದ್ದೀನಿ ಯಾಕೆ ಬೇಕು ಅಂತೇಳಿ ನಿಮ್ಮ ಮುಂದೆ ಇಟ್ಟೆ. ಕೇಳ್ಬೋದು ಯಾಕೆ ಸಾಮಾನ್ಯ ಸೇವಾ ಕೇಂದ್ರ ಬೇಕು ಅಂತೇಳಿ. ಯಾಕೆ ಬೇಕು? ಇಲ್ಲಿ ಒಂದು ಸರಿಯಾದ ಫೆಸಿಲಿಟಿ ಇಲ್ಲ. ಅದೇ ರೀತಿ ಅಲ್ಲಿ ದರ್ಬೆಯಲ್ಲಿರುವಂಥ ಅಷ್ಟೊಂದು 1,40,00,000 ವೆಚ್ಚ ಮಾಡಿದಂಥ ಬಿಲ್ಡಿಂಗಲ್ಲಿ ನಾಳೆ ಅದು ಓಪನ್ ಮಾಡಿದರೆ ಕೇವಲ ಅಲ್ಪಸಂಖ್ಯಾತರು ಸಿಗುವಂಥ 1-2 ಸವಲತ್ತಲ್ಲ, ಸ್ಕಾಲರ್ಶಿಪ್ ಮಾತ್ರ ಅಲ್ಲ, 40 ಗಜ ಅಂತ ಹೇಳಿದರೆ ಉದ್ಯೋಗದ ಬಗ್ಗೆ ಮಾಹಿತಿ ಕೊಡುವಂಥ ಸವಲತ್ತಿದೆ, ಸ್ಕಿಲ್ ಡೆವಲಪ್ಮೆಂಟ್ನ ಸವಲತ್ತಿದೆ, ಲೋನ್ ಫೆಸಿಲಿಟಿಯ ಸವಲತ್ತಿದೆ. ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಎಷ್ಟು ಕಮ್ಯುನಿಟಿ? 6 ಕಮ್ಯುನಿಟಿ ಕೂಡ ಬರ್ತದೆ. ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೂಡ ಫೆಸಿಲಿಟೀಸ್ ಇದೆ, ಜೈನ ಸಮುದಾಯನ ಡೆವಲಪ್ಮೆಂಟ್ ಫೆಸಿಲಿಟೀಸ್ ಇದೆ, ಸಿಖ್ ಸಮುದಾಯವನ್ನು ಫೆಸಿಲಿಟೀಸ್ ಇದೆ, ಮುಸ್ಲಿಂ ಸಮುದಾಯ ಕೂಡ ಇದೆ, ಪಾರ್ಸಿ ಇದೆ. 6 ಸಮುದಾಯಗಳು ಬರುವಂತಹ ಒಂದು ಕಮ್ಯುನಿಟಿ, ಒಂದು ವರ್ಡ್ ಆಗಿದೆ ಅಲ್ಪಸಂಖ್ಯಾತ ಹೇಳಿದೆ. ಮತ್ತೊಂದು ಪ್ರಶ್ನೆ ಮಾಡ್ತೇನೆ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು, ಪುತ್ತೂರಿನಲ್ಲಿ ಅದೇ ರೀತಿ ರಾಜಕೀಯ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಮೋರ್ಚಾ, ಅಲ್ಪಸಂಖ್ಯಾತರ ಘಟಕ ಅಂತ ಹೇಳಿದೆ. ಯಾಕೆ ಈ ಘಟಕ ಇಲ್ಲಿ? ಪುತ್ತೂರಿನ BJPಯಲ್ಲಿರುವ ಅಲ್ಪಸಂಖ್ಯಾತರ ಘಟಕ ಯಾಕೆ ಅಗತ್ಯ ಇದೆಯಾ? ಪುತ್ತೂರಿನಲ್ಲಿರುವ ಕಾಂಗ್ರೆಸ್ಸಲ್ಲಿರುವ ಅಲ್ಪಸಂಖ್ಯಾತರ ಮೋರ್ಚಾ ಯಾಕೆ? ಇಂಥ ವಿಷಯಗಳ ಬಗ್ಗೆ ಪ್ರೆಷರ್ ಹಾಕಿ ಇದು ರಾಜ್ಯ ಸರ್ಕಾರ ಮಾಡಿದಂಥ ಪ್ರಾಜೆಕ್ಟ್ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಟೈಅಪ್ ಅಲ್ಲಿ 60% 40% ಮಾಡಿದಂಥ ಪ್ರಾಜೆಕ್ಟ್. 2 ಪಕ್ಷದವರು ಕೂಡ ಇಲ್ಲಿಯವರೆಗೆ ಮೌನವನ್ನೇ ಏನು ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೂಡ ಅಲ್ಪಸಂಖ್ಯಾತರ ಮೋರ್ಚೆಯಿಂದ ಬರಲಿಲ್ಲ. ಅಲ್ಪಸಂಖ್ಯಾತರ ಮೋರ್ಚೆ ಅಂತ ಹೇಳಿದ್ರೆ ಇದೆ, ನಮಗೆ ಗೊತ್ತಾಗ್ತದೆ ಬೇಕಾದಂಥ ಫೆಸಿಲಿಟಿಗಳಿಗೆ ಕ್ವಶನ್ ಮಾಡಲಿಕ್ಕೆ ಯಾರಿಗೂ ಕೂಡ ಏನಿಲ್ಲ, ಧೈರ್ಯ ಇಲ್ಲ. ಯಾಕೆ ಕ್ವಶನ್ ಮಾಡಬಾರ್ದಾ? ಈ ರೀತಿ ಹೋಗಿ ಮನವಿ ಕೊಟ್ಟದನ್ನು ಕ್ವಶನ್ ಮಾಡಲಿಕ್ಕೆ ಅಲ್ಪಸಂಖ್ಯಾತರ ಮೋರ್ಚೆಗೆ ಆಗೋದಿಲ್ವಾ? ನಾವು ಕ್ವಶನ್ ಮಾಡ್ತಾ ಇದ್ದೇವೆ, ಕೇಳದ ಕ್ವಶನನ್ನು ನಾವು ಕೇಳ್ತೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತೇವೆ, ಪುತ್ತೂರಿನಲ್ಲಿರುವ ಅಲ್ಪಸಂಖ್ಯಾತರ ಸಾಮಾನ್ಯ ಕೇಂದ್ರ 1,40,00,000 ಮಾಡಿದಂತಹ ಒಂದು ಕಟ್ಟಡವನ್ನು ಆದಷ್ಟು ಬೇಗ ಮೂಲ ಉದ್ದೇಶದಲ್ಲಿಯೇ ಏನು ಮಾಡಬೇಕು, ಓಪನ್ ಮಾಡಬೇಕು. ಓಪನ್ ಮಾಡಿ ಅದನ್ನು ಕಾರ್ಯಾಚರಣೆಗೊಳಿಸಿ ನಮ್ಮ ಸರ್ಕಾರದಲ್ಲಿರುವಂಥ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಮೈನಾರಿಟಿ ಸಿಗುವಂಥ ಫೆಸಿಲಿಟಿಗಳನ್ನು ಕೊಡುವಂಥ ಒಂದು ಮಾಹಿತಿ ಕೇಂದ್ರ ಅದಾಗಬೇಕು. ಅದು ಬಿಟ್ಟು ಬಾಲಕರ ಹಾಸ್ಟೆಲ್ಗೆ ಕೊಟ್ಟಂತಹ ಒಂದು ಮನವಿ ಏನಿದೆ ಇದನ್ನು ನಾವು ಒಪ್ಪೋಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಾಲಕರ ಹಾಸ್ಟೆಲ್ಗೆ ಬೇರೆದಾದಂತಹ ಒಂದು ಜಾಗವನ್ನು ಕಂಡಿಟ್ಟು ಮಾಡಬೇಕು ಅಂತ ಹೇಳಿ ಕೂಡ ನಾವು ಕೇಳಿಕೊಳ್ತಾ ಇದ್ದೇವೆ. ಇನ್ನು ಈ ಒಂದು ಪತ್ರಿಕಾಗೋಷ್ಠಿ ನಾವು ಹೇಳ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಈ ಹೋರಾಟ ನಿರಂತರ ಮುಂದುವರಿಯುತ್ತದೆ. ನಮಗೆ ಅದರ ಮೂಲ ಉದ್ದೇಶವನ್ನು
ಏನೇ ಇದೆ ಅದು ಇಟ್ಕೊಂಡು ಓಪನ್ ಮಾಡುವ ತನಕ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತದೆ. ಈ ಹೋರಾಟ ಈ ಪತ್ರಿಕಾಗೋಷ್ಠಿಗೆ ಇಲ್ಲಿಗೆ ನಿಲ್ಲುವಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ರೀತಿಯ ಆಪ್ಷನ್ಸ್ ಇದೆ ಆ ಆಪ್ಷನನ್ನು ಕಂಡೆತ್ತುಕೊಂಡು ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಇಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಯಾವುದು ಯಾವ ಆ ಜಾಗವ ಅಲ್ಪಸಂಖ್ಯಾತರ ಇಲಾಖೆ ಅದಕ್ಕೆ ಮೇ ತಿಂಗಳಲ್ಲಿ ಹೋಗಿ ಮನವಿ ಕೊಟ್ಟಾಗ ಟೈಮ್ಸ್ ಆಫ್ ಇಂಡಿಯಾ ವರದಿಯಲ್ಲಿ ಇದೆ ಫಸ್ಟ್ ಅಪ್ರೂವಲ್ ಸಿಕ್ಕಿದೆ ಅಂತೇಳಿ. ಇಲ್ಲಿ ಇರುವಂತಹ ನಾವು ಏನು ಮಾಡಿದೆ ಅಂತ ಹೇಳಿದರೆ ಮಂಗಳೂರಿನಲ್ಲಿರುವಂತಹ ಅಲ್ಪಸಂಖ್ಯಾತರ ಆಫೀಸರ್ ಏನಿದ್ದಾರೆ ಅವರಲ್ಲಿ ಕಾಲ್ ಮಾಡಿ ಎಂಕ್ವೈರಿ ಮಾಡಿದರು. ಅವರು ಕೂಡ ಹೇಳ್ತಾ ಇದ್ದಾರೆ ಅದು ಏನಾಗಿದೆ ಅಂತ ಹೇಳಿದರೆ ಬಾಲಕರ ಹಾಸ್ಟೆಲಿಗೆ ಕನ್ವರ್ಷನ್ ಆಗುವ ಚಾನ್ಸಸ್ ಇದೆ ಅಂತ. ಅಲ್ಪಸಂಖ್ಯಾತರ ಬಾಲಕರು, ಜನರಲ್ ಅಲ್ಲ, ಅಲ್ಪಸಂಖ್ಯಾತರ ಬಾಲಕರು. ಆದರೂ ಕೂಡ ಅಲ್ಪಸಂಖ್ಯಾತರ ಬಾಲಕರಿಗೆ ಬೇರೆ ಫೆಸಿಲಿಟಿ ಬೇರೆ ಏನಿದೆ ಜಾಗವನ್ನು ಕಂಡೆತ್ತಿಕೊಂಡು ಮಾಡ್ಬೋದು. ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೇವೆ, ಈ ಬಿಲ್ಡಿಂಗನ್ನು ಹೋಗಿ ನೋಡಿದರೆ ನಮಗೆ ಗೊತ್ತಾಗ್ತದೆ ಈ ಬಿಲ್ಡಿಂಗ್ ಇದು ಯಾವ ರೀತಿ ಇದೆ, ಇದನ್ನು ಕನ್ವರ್ಷನ್ ಮಾಡೋದಾದ್ರೆ ಇನ್ನೆಷ್ಟು ಖರ್ಚು ಬೇಕು. ಈ ಬಿಲ್ಡಿಂಗ್ ಇರೋದು ಒಂದು ಹಾಲ್, ಆಫೀಸ್ ರೂಮ್ ಸೆಟಪ್, ಆಫೀಸ್ ಟೈಪ್ ಇದೆ. ಇದನ್ನು ಹಾಸ್ಟೆಲ್ ಅಂತ ಮಾಡೋದಾದರೆ ಅದಕ್ಕೆ ಬೇರೆಯೇ ಪ್ರೋಟೋಕಾಲ್ ಇದೆ, ಅದಕ್ಕೆ ಬೇರೆಯೇ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ರೂಮ್ ಯಾವ ರೀತಿ ಇರಬೇಕು ಅಂತ ಪ್ರೋಟೋಕಾಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ಪ್ರೋಟೋಕಾಲ್ ಅಲ್ಲ. ಅಂತ ಹರಕೆ ಸಂದಾಯ ಮಾಡುವ ಕೆಲಸ ಮಾಡೋದು ಬೇಡ. ಅದರ ಮೂಲ ಉದ್ದೇಶವೇನು, ಆ ಉದ್ದೇಶನ ಇಟ್ಟು ಅದು ಓಪನ್ ಆಗಲಿ, ಬಾಲಕರ ಹಾಸ್ಟೆಲ್ ಕೂಡ ಮಾಡಲಿ, ಬೇರೆ ಕಡೆ ಒಂದು ಮಾಡಲಿ. ಯಾವುದು ಬಿಲ್ಡಿಂಗ್ ರೆಡಿ ಆಗಿದೆ, ನೀವು ಈಗ ಒತ್ತಾಯ ಮಾಡಿ ಏನು ಇಷ್ಟು ಲೇಟ್ ಏನು? ಇವಾಗ ಈ ಒಂದು ಬಿಲ್ಡಿಂಗ್ ಬಗ್ಗೆ ನಮಗೂ ಕೂಡ ಮಾಹಿತಿ ಸಿಕ್ಕಿದ್ದು ಕೆಲವು ತಿಂಗಳುಗಳ ಹಿಂದೆ. ಅದು ಅಷ್ಟು ಕೂಡ ಏನಾಗಿದೆ ಅಂತ ಹೇಳಿದರೆ ನಮಗೂ ಕೂಡ ಮಾಹಿತಿ ಸಿಕ್ಕಿದ್ದು ಕೆಲವು ತಿಂಗಳ ಹಿಂದೆ. ಮಾಹಿತಿ ಗೊತ್ತಾಗ್ಲಿದ್ದಾಗಲೇ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಸಹಾಯಕ ಆಯುಕ್ತರಿಗೆ ಹೋಗಿ ಮನವಿ ಕೊಟ್ಟೆವು. ಇದು ನಮಗೆ ಕೊರತೆ ಅಂತ ಹೇಳಿದರೆ ನಮ್ಮ ಕೊರತೆ ಅಲ್ಲ. ಎಲ್ಲಿ ಕೂಡ ಇದರ ಬಗ್ಗೆ ಒಂದು ಬಿಲ್ಡಿಂಗ್ ಆಗಿದೆ ಅಂತೇಳಿ ಎಲ್ಲಿ ಕೂಡ ಪ್ರಕಟಣೆ ಮಾಡೋದಿಲ್ಲ. ಈ ಕೊಟ್ಟಂಥ ವರದಿ ಇದು ಯಾವುದೇ ರೀತಿಯ ಲೋಕಲ್ ಚಾನಲಲ್ಲಿ ಬರಲಿಲ್ಲ. ಮೇ 11ನೇ ತಾರೀಕು ಟೈಮ್ಸ್ ಆಫ್ ಇಂಡಿಯಾದ ನ್ಯೂಸ್ ಪೇಪರಲ್ಲಿದೆ, ಲಿಂಕ್ ಬೇಡಾದರೆ ನಾವು ಶೇರ್ ಮಾಡ್ತೇವೆ. ಬೆಂಗಳೂರಲ್ಲಿ ಹೋಗಿ ಕೊಟ್ಟದ್ದು. ಈ ಮನವಿಯೊಂದು ಕೆಲವು ಬೇರೆಲ್ಲ ಮನವಿ ಬೇರೆ ಬೇರೆ ಮಿನಿಸ್ಟ್ರಿಗೆ ಸಬ್ಮಿಟ್ ಮಾಡಿದೆ, ಅದರೊಂದಿಗೆ ಇದು ಒಂದು ಮನವಿ ಕೂಡ ಕೊಟ್ಟಿದ್ದಾರೆ. ಇದು ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ, ಮ್ಯಾಂಗ್ಳೂರ್ ಟುಡೇ ಮೂರಲ್ಲಿ ಬಂದಿದೆ. ಯಾರಿಗೆ? ಇಲ್ಲ, ಶಾಸಕರಿಗೆ ನಾವು ಮನೆ ಕೊಡಲಿ. ಈ ಪತ್ರಿಕಾಗೋಷ್ಠಿ ಮೂಲಕವೇ ನಾವು ಮನೆ ಮಾಡ್ತಾ ಇದ್ದೇವೆ. ನಾವು ಸಹಾಯಕ ಆಯುಕ್ತರು ಕೊಡುವಾಗ 21 ದಿವಸ ಅಂತ ಹೇಳಿದ್ದೆವು. ಇಲ್ಲಿ ಕೂಡ ನಾವು ಹೇಳ್ತಾ ಇದ್ದೇವೆ 21 ದಿವಸಗಳು ನಾವು ಏನು ಆನ್ಸರ್ ಬರ್ತದೆ ಕೂಡ ವೆಯ್ಟ್ ಮಾಡ್ತೇವೆ. ಅದರ ನಂತರ ನೆಕ್ಸ್ಟ್ ಏನು ಪ್ರಜಾಸತ್ತಾತ್ಮಕ ಏನು ಸ್ಟೆಪ್ ತೆಗಿಲಿಕ್ಕೆ ಆಗ್ತದೆ ಆ ಸ್ಟೆಪ್ಪಲ್ಲಿ ನಾವು ಹೋರಾಟ ಮಾಡ್ತೇವೆ. ಸರ್ಕಾರದ ಹೆಸರಲ್ಲಿ 2019-20 ನೋಟಿಫಿಕೇಶನ್ ಕೂಡ ಇದೆ, ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದೆ. ಕಾಮನ್ ಸರ್ವಿಸ್ ಸೆಂಟರ್ ಅದರ PDF ಶೇರ್ ಮಾಡ್ಬೋದು. ಅದರಲ್ಲಿ 84 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ, 56 ಲಕ್ಷ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ. 60-40 ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.